ಅವರನ್ನ ಅವರಿಗೆ ಶಾಪ ಕೊಟ್ಟದಲ್ಲ, ಅವರಿಗೆ ಸಲಹೆಗಳನ್ನು ಕೊಟ್ಟೆ. ಇದೇ ರೀತಿಯಲ್ಲಿ ನೀವು ಹೋದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರುವುದಿಲ್ಲ. ಈ ಕಾಂಗ್ರೆಸ್ ಅನ್ನು ನೀವು ಮುಗಿಸ್ತಾ ಇದ್ದೀರಿ. ಹೌದು, ನಾನು ಹೇಳಿ ಸರಿ ಮಾಡಿಕೊಳ್ಳಿ, ನಿದ್ದೆಯಿಂದ ಎಚ್ಚೆತ್ತುಕೊಳ್ಳಿ. ಜನ ನೋಡ್ತಾ ಇದ್ದಾರೆ ನಿಮ್ಮನ್ನ. ಸರಿ ಮಾಡಿಕೊಂಡು ಹೋಗಿ, ಕಾಲ ಮಿಂಚಿ ಹೋಗಲಿಲ್ಲ ಅಂತ ಹೇಳಿದೆ. ಇನ್ನೂ ಕೂಡ ಹೇಳ್ತೇನೆ, ಸಿದ್ದರಾಮಯ್ಯನವರಿಗೆ ಇನ್ನೂ ಕೂಡ ನಾನು ಸಲಹೆ ಕೊಡ್ತೇನೆ. ಕಾಂಗ್ರೆಸ್ ಪಕ್ಷದ ಹಿರಿಯ ಸದಸ್ಯರಾಗಿ ಸಲಹೆ ಕೊಡೋದು ಖಂಡಿತ ಅವರಿಗೆ, ಅವರು ಒಳ್ಳೇದಕ್ಕೋಸ್ಕರ. ಅವರನ್ನು ಹಾಳು ಮಾಡಬೇಕಮ್ಮ ಇರಾದೆಯಿಂದ ನಾನು ಹೇಳುವುದಲ್ಲ. ಮಾಡದಿದ್ರೆ ಅಂತಲ್ಲ, ಸಿದ್ದರಾಮಯ್ಯ ಹೋಗ್ತಾರೆ. ದುರಂಕಾರ ಯಾರಲ್ಲಿ ಕೂಡ ಇರಬಾರ್ದು. ನಾನೇ ಎಲ್ಲ ಅಂತ ಯಾರು ಕೂಡ ನಡೆದುಕೊಂಡು ಹೋಗಬಾರ್ದು, ಪೂಜಾರಿ ಸಮೇತ. ಏನು ಜನರಿಗಿಂತ ಇವರು ದೊಡ್ಡವರ? ಸಿದ್ದರಾಮಯ್ಯ ಆಗಲಿ ಯಾರಾಗಲಿ ಪೂಜಾರಿ ಆಗಲಿ, ಹೌದಾ? ಹೋಗ್ತೀರಿ ನೀವು, ಸಿದ್ದರಾಮಯ್ಯನವರೇ ಬರೆದಿಟ್ಟುಕೊಳ್ಳಿ. ಇದೇ ರೀತಿ ನೀವು ಮಾಡಿಕೊಂಡು ಹೋದರೆ ಕಾಂಗ್ರೆಸ್ ಉಳಿಯುವುದಿಲ್ಲ, ಸತ್ಯ. ಯಾರಲ್ಲ, ನಾನು ಹೇಳಿದೆಲ್ಲ, ಹೋಗ್ತಾರೆ ಅವರು. ತಿದ್ದಲಿಲ್ಲೇ ಅವರು ಸರಿಯಾಗಿ ಅದನ್ನು ತಿದ್ದಿ ಸರಿ ಮಾರ್ಗದಲ್ಲಿ ನಡೆದುಕೊಂಡು ಹೋದರೆ ಗ್ಯಾರಂಟಿ ಬದುಕ್ತಾರೆ, ಇಲ್ಲದೆ ರಾಜಕೀಯವಾಗಿ ಹೋಗ್ತಾರೆ. ನನ್ನ ಸಲಹೆ ಕೇಳದಿದ್ರೆ ಚಿಂತಿಲ್ಲ, ಜನರ ಪರವಾಗಿ ಅವರು ನಿಂತರೆ, ಜನರ ಕೆಲಸವನ್ನು ಮಾಡಿಕೊಂಡು ಹೋದರೆ ಅವರು ಬರೋ ಸಲ ಮುಖ್ಯಮಂತ್ರಿ ಆಗಲೇಬೇಕಾಗ್ತಾರೆ. ಅವರು ಆಗದಿದ್ದರೆ, ಮಾಡದಿದ್ದರೆ ಸಿದ್ದರಾಮಯ್ಯನವರೇ, ನಿಮ್ಮ ಕಾಲ, ರಾಜಕೀಯ ಕಾಲ ಮುಗಿತಾ ಬರುತ್ತದೆ. ಒಂದು ವೇಳೆ ಅವರ ಜನರ ಕೆಲಸಗಳನ್ನು ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಸುಳ್ಳು ಹೇಳ್ತಿದ್ದೇನೆ ಅಂತ ಆಗ್ತದೆ. ಸುಳ್ಳು ಹೇಳಿಕೆ ಅಂತ ಇರಲಿ, ಆದರೆ ದುರಂಕಾರ ನಾನೇ ಎಂಬ ಏನು ಕಾಂಗ್ರೆಸ್ ಕಾರ್ಯಕರ್ತರು ಏನಿಲ್ವಾ? ಜನರು ಏನಿಲ್ವಾ? ಅದಕ್ಕೋಸ್ಕರ ನಾನು ಮಾತಾಡೋದು. ಈ ಜನರು ಇಲ್ಲದಿದ್ದರೆ ಇವರು ಏನು ಮಾಡಲಿಕ್ಕೆ ಸಾಧ್ಯ ಉಂಟು? ಅದನ್ನು ಹೇಳುವಂತದ್ದು. ಹೋಗ್ತೀರಿ ನೀವು, ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿದ ಅದಕ್ಕೋಸ್ಕರ.